ಒಂದು ಅವಿರತವಾದಂಥ ಪ್ರಯತ್ನ. ನಾವೆಲ್ಲರೂ ಇದಕ್ಕಾಗಿ ಅಮಲಿಗಳಾಗಬೇಕು. ನಮ್ಮ ನಡೆಯಲಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಒಂದು ಹೊಸ ಕ್ರೀಡಾಂಗಣ ಸಿದ್ಧಗೊಂಡಿದೆ. ಇಂದು ಪ್ರಥಮವಾಗಿ ಸಚಿನ್ ಫ್ರೆಂಡ್ಸ್ ಗ್ರೂಪಿನ ಕಾರ್ಯಕ್ರಮವೇ ಕಬಡ್ಡಿ ಪಂದ್ಯಾಟವೇ ಇಲ್ಲಿ ಜರುಗುತ್ತಾ ಇರುವಂಥ ಒಂದು ಸಂತೋಷ ವಿಚಾರ. ಇದಕ್ಕಾಗಿ ಬೆಳ್ತಂಗಡಿ ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ ರೂಪಾಯಿ ಕೊಟ್ಟು ಇದರ ನಿಧಿಯಿಂದ 5 ಲಕ್ಷ ಮಂಜೂರುಗೊಂಡಿದೆ ಮತ್ತು ಯುವಜನ ಕ್ರೀಡಾ ಇಲಾಖೆ ಬೆಂಗಳೂರು ಇದರ ವತಿಯಿಂದ ಕೂಡ 20 ಲಕ್ಷ ರೂಪಾಯಿ ಮಂಜೂರುಗೊಂಡಿದೆ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಪೂಜಾ ಕಾಮಂದಿರ ಒಂದು ಉದಾರ ಕೊಡುಗೆ 2 ಲಕ್ಷ ರೂಪಾಯಿ ಕೂಡ ನಮಗೆ ಈಗಾಗಲೇ ಕೊಡುಗೆಯನ್ನು ನೀಡಲ್ಪಟ್ಟಿದೆ ಮತ್ತು ಬೇರೆ ಬೇರೆ ಉದ್ಯಮಿಗಳು ಕೂಡ ಕ್ಲಬ್ಗಳು ಕೂಡ ನಮ್ಮ ಸಚಿನ್ ಫ್ರೆಂಡ್ಸ್ ಕ್ಲಬ್ ಮತ್ತು ಹಲವು ಉದ್ಯಮಿಗಳು ಕೂಡ ಈ ಕ್ರೀಡಾಂಗಣ ಪೂರ್ಣಗೊಳಿಸುವಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೂಡ ನಾವು ಆಭಾರಿಗಳಾಗಿದ್ದೇವೆ. 15 ವರ್ಷಗಳಿಂದ ಕುಟುಂಬವನ್ನು ಕಂಡಂಥ ಕನಸು ಸಭಾಂಗಣದ ರೂಪದಲ್ಲಿ ನಿರ್ಮಾಣಗೊಂಡಿದೆ. ಹಾಗೆ ಮುಂದೆ ನೀವು ಕುಳಿತುಕೊಳ್ಳುವಂಥ ಗ್ಯಾಲರಿ ಅದೊಂದು ತಾತ್ಕಾಲಿಕವಾದಂಥ ಗ್ಯಾಲರಿ, ಮುಂದೆ ಅದು ಸುವ್ಯವಸ್ಥಿತವಾಗಿ ಯಾವತ್ತೂ ಕೂಡ ಪರ್ಮನೆಂಟ್ ಆಗಿರುವಂಥ ಒಂದು ಗ್ಯಾಲರಿ ಮಾಡಬೇಕಂತ ಒಂದು ಕನಸಿದೆ. ಅದು ಕೂಡ ಖಂಡಿತವಾಗಿ ನಿರ್ಮಾಣಗೊಳ್ಳಬಹುದು ಮತ್ತು ಇದರಲ್ಲಿ ಕೂಡ ಇಲ್ಲಿ ಸಹಕಾರ ನೀತಿ ದಾನಿಗಳು ಕೂಡ ನಮಗೆ ಸಹಕಾರ ನೀಡಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಹಾಗೆ ಸರ್ಕಾರದ ಅನುದಾನವನ್ನು ಕೂಡ ಉಪಯೋಗಿಸಲು ತುಮಕೂರು ಬಗ್ಗೆ ಅಭಿವೃದ್ಧವಾದಂಥ ಪ್ರಯತ್ನವನ್ನು ನಡೆಸಿದ್ದಾರೆ. ಹಾಗೆ ಭೂಜಲಕಟ್ಟೆಯ ಇತಿಹಾಸದಲ್ಲಿ ತುಮಕೂರು ಬಗ್ಗೆ ಇರುವಂಥ ಐತಿಹಾಸಿಕ ವ್ಯಕ್ತಿಯಾಗಿ ಕೂಡ ಈ ಮುಂದಕ್ಕೆ ಗುರುತಿಸಿಕೊಳ್ಳುವಲ್ಲಿ ಈ ಬಗಲ ಮೈದಾನದ ಕ್ರೀಡಾಂಗಣ ಅದೊಂದು ಕಾರಣವಾಗುತ್ತದೆ ಎನ್ನುವುದರಲ್ಲಿ ನಮಗೆ ಹೇಗೆ
ಜಯರಮಣಿ ಬಾಲೆಯಮ್ಮ ಹಿರಿಯ ಸೆಕ್ರೆಟರಿ ಕಾಲೇಜಿಂದ ಒಂದು ಆರು ಕಾಲೇಜ್ ರಾಜಕೀಯ ಕಾರಣದಿಂದ ಆ ರಾಜ್ಯಗಳ ವಿದ್ಯಾಭ್ಯಾಸ ಅವತಾರ ಅಂತ ಉನ್ನತ ರಾಜ್ಯಗಳನ್ನು ಮಾತಾಡಬಹುದು ಐಟಿ ಯೋಗೀಶ್ ಅಂತ ಪ್ರಾರಂಭ ಬಂಗಾಳಿ ಸಂಗಮ ಪುರಸ್ಕಾರ 2022 ಒಳ್ಳೆಯ ಪುರಸ್ಕಾರ 2021 ಕೊಡುವುದಿಲ್ಲ ಐದು 8 ಸಮಾಜ ಸೇವೆ ಮತ್ತು ಪ್ರೀತಿಯ ಸ್ನೇಹಿತೆ ಸದಾಶಿವ ಸಾಲೆ ಬೀಚ್ ರೋಡ್ ಬಹುಶಃ ಈ ಒಂದು ಸಂಭ್ರಮ ಪುರಸ್ಕಾರವನ್ನು ಈ ಕಬಡ್ಡಿ ಉತ್ಸವದಲ್ಲಿ ನಾವು ನೀಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ಗಣ್ಯರ ಕುಟುಂಬಗಳಲ್ಲಿ ಬಹಳ ಪ್ರೀತಿ ಪುರಸ್ಕಾರವಾಗಿ ಬಹಳ ಆತ್ಮೀಯವಾಗಿ ಈ ಸಂಭ್ರಮ ಪುರಸ್ಕಾರವನ್ನು ನೀಡಲು ನಾವು ಹೆಮ್ಮೆ ಪಡ್ತಿದ್ದೇವೆ. ಮಹಿಳೆಯರು ಹೇಳತಕ್ಕಲ್ಲ ಸುಧಾಕರ್ ಸ್ವಾಮಿಯವರ ಮುಂದಿನ ಜೀವನ ಕೂಡ ಉತ್ತರೋತ್ತರ ಅಭಿವೃದ್ಧಿ ನಾವು ಕ್ರೀಡಾಭಿಮಾನಿಗಳು ಮತ್ತು ಪರವಾಗಿ ಸುತ್ತು ಹಬ್ಬದ ಬೇಡಿಕೆಯನ್ನು ಸೇರಿ ಹೋಗ್ತಾ ಇದ್ದೇವೆ. ಮುಂದೆ ಈ ಸನ್ಮಾನ ಸಮಾರಂಭದ ಮನೆಗೆ ನಾವು ಆಹ್ವಾನಿಸಿದ್ದೇವೆ. ನಮ್ಮ ಜಾಕೋಬ್ ಬೋರಸ್ ಮಾಲಾಡಿ ಇವರು ನಾಟಿ ವೈದ್ಯ ಕ್ಷೇತ್ರಕ್ಕಾಗಿ ಇವರಿಗೆ ನಾವು ಸಂಭ್ರಮ ಪುರಸ್ಕಾರ ನೀಡಿದ್ದೇವೆ. ಜಾಕೋಬ್ ಬೋರಸ್ ದಯವಿಟ್ಟು ಸಂಭ್ರಮ ಪುರಸ್ಕಾರದ ಮನೆಯನ್ನು ನಾವು ಏರಬೇಕು. ಪ್ರೀತಿಪೂರ್ವಕವಾಗಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಇರಬೇಕಾಗಿರುವಂಥ ಈ ಸಂಭ್ರಮ ಪುರಸ್ಕಾರಗಳು ನಮಗೆ ಪಂಚಾಯತ್ ಸಮಯದಲ್ಲಿ ನಾವು ನೀಡ್ತಾ ಇದ್ದೇವೆ. ಇಲ್ಲಿ ಸೇರಿದಂಥ ಎಲ್ಲ ಗಣ್ಯರು ಮತ್ತು ಕ್ರೀಡಾಧಿಕಾರಿಗಳು ಕ್ರೀಡಾಪಟುಗಳು ಇವರೆಲ್ಲರ ಸಮ್ಮುಖವಾಗಿ ಸಂಭ್ರಮ ಪುರಸ್ಕಾರ ನೀಡಲು ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ನಿಮ್ಮ ಮುಂದಿನ ಜೀವನವು ಸುಖ ಸಂಸಾರವಾಗಲಿ, ಉತ್ತರೋತ್ತರವಾದ ಅಭಿವೃದ್ಧಿಯನ್ನು, ಯಶಸ್ಸನ್ನು, ಆರೋಗ್ಯವನ್ನು, ಶುಭವನ್ನು ಗೌರವಿಸುವುದಾಗಿ ನಾವಿಲ್ಲಿ ನಿಮಗೆ ಹಾರೈಸ್ತಾ ಇದ್ದೇವೆ. ಸೇವೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ತಾವು ಕೈಗೊಂಡಂತಹ ಅನೇಕ ಪ್ರಯೋಗಗಳು ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಒದಗಿಸಿಕೊಟ್ಟಿದೆ. ಕೊಡುಗೆದಾರಿಯಾಗಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ತಾವು ತಮ್ಮ ಶಾಲೆಯಲ್ಲಿ ಕಲಿತುವಂಥ ಮತ್ತು ನಮ್ಮ ಆಸುಪಾಸಿನ ಎಲ್ಲ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಕೂಡ ಒಂದು ದಾನಶೀಲ ಗಂಡನಾಗಿ ತಮ್ಮ ಸೇವೆಯನ್ನು ನೀಡಿದ್ದಾರೆ.
ಶಿಕ್ಷಣ ಕ್ಷೇತ್ರಕ್ಕಾಗಿ ನೀವು ಸಲ್ಲಿಸಿದಂಥ ಅಪಾರ ಸೇವೆಯನ್ನು ಗುರುತಿಸಿ ಈ ಸಂಭ್ರಮ ಮಹೋತ್ಸವವನ್ನು ನಾವು ನೀಡ್ತಾ ಇದ್ದೇವೆ. ನೀವು ಮಾಡಿದಂಥ ಸೇವೆ ಅಪಾರ, ಆದರೆ ಒಂದು ಸಣ್ಣ ಸೇವೆ ನಮ್ಮದು ನಿಮಗೆ ಈ ಸಂಭ್ರಮ ಪುರಸ್ಕಾರ ನೀಡ್ತಾ ಇದ್ದೇವೆ. ನಿಮ್ಮ ಮುಂದಿನ ಜೀವನದಲ್ಲಿ ಯಶಸ್ಸಿನಿಂದಾಗಿ ಸುಖಮಯವಾದಂಥ ಸಂಸಾರ, ಆರೋಗ್ಯ, ಆಯುಷ್ಯ ನೀಡಿ ಆ ಭಗವಂತ ನಿಮ್ಮನ್ನು ಅನುಭವಿಸಿದ್ದಾಗಿ ಇಲ್ಲಿ ಸೇರಿದಂಥ ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು ಮತ್ತು ಸತಿ ಕಣ್ಸು ಸೇರಿದಂಥ ಎಲ್ಲ ಗಣ್ಯರ ವತಿಯಿಂದ ನಿಮಗೆ ನಾವು ಹಾರೈಕೆ ನೀಡ್ತಾ ಇದ್ದೇವೆ. ಮುಂದೆ ಚಿಗುರುವ ಪ್ರತಿಭೆ. ಕೆಲವು ಹುಟ್ಟು ಎನ್ನುವಂಥದ್ದು ಅದು ಪೂರ್ವ ಜನ್ಮದ ಶೇಷವನ್ನು ಉಳಿಸಿಕೊಳ್ಳುವಂತೆ ಅಂತ ಹೇಳ್ತಾರೆ. ಹುಟ್ಟುವಾಗಲೇ ಅವರು ಪ್ರತಿಭೆಗಳಾಗಿರ್ತಾರೆ. ಕೆಲವರಿಗೆ ಸಂಸ್ಕಾರವನ್ನು ಕೊಡುವ ಮೊದಲೇ ಅವರ ಪ್ರತಿಭೆ ಅನಾವರಣಗೊಳ್ಳಿಕ್ಕೆ ಪ್ರಾರಂಭವಾಗ್ತದೆ. ಅಂಥ ಪ್ರತಿಭೆಗಳು ಈ ಜಗತ್ತಿನಲ್ಲಿ ಎಷ್ಟೋ ಇದೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಆಸುಪಾಸಿನಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿವೆ. ಅವರಲ್ಲಿ ನಾವು ಗುರುತಿಸಿಕೊಂಡಂಥ ಒಂದು ಶ್ರೇಷ್ಠವಾದಂಥ ಪ್ರತಿಭೆ ಅಂತ ಹೇಳಿದ್ರೆ ಅದು ಕ್ಷಿತಿ ಕೆ ರೈ ಬ್ರಹ್ಮಸ್ಥಳ. ಇವರು ಕೂಡ ಸನ್ಮಾನ ವೇದಿಕೆಗೆ ಬರಬೇಕು. ಕ್ಷಿತಿ ಕೆ ರೈ ಅವರನ್ನು ಆಹ್ವಾನಿಸಬೇಕು. ಅಧ್ಯಕ್ಷರು ಮಾಡಿಕೊಡ್ತೇವೆ. ರಂಜಿತ್ ಜೂನಿಯರ್ ಸಂಗೀತವನ್ನು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಗೊಂಡು ಈಗಾಗಲೇ ಸೀನಿಯರ್ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಸಂಗೀತ ಹಾಗೂ ನೃತ್ಯಗಳಲ್ಲಿ ಇದುವರೆಗೂ ಸುಮಾರು 500ಕ್ಕೂ ಅಧಿಕ ಪ್ರೋಗ್ರಾಂಗಳನ್ನು ನೀಡಿರುತ್ತಾರೆ. ಇವರು ಭಾಗವಹಿಸಿರುವಂತಹ ರಿಯಾಲಿಟಿ ಶೋಗಳು ಜಿ ಕನ್ನಡ ಸರಿಗಮಪ ಸೀಸನ್ 14ನಲ್ಲಿ ಫೈನಲಿಸ್ಟ್, ಜಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ರಿಯಾಲಿಟಿ ಶೋನಲ್ಲಿ ಸೆಮಿಫೈನಲಿಸ್ಟ್, ಜಿ ಕನ್ನಡ ಜಿ ಸೂಪರ್ ಸ್ಟಾರ್ನಲ್ಲಿ ರನ್ನರ್ ಅಪ್, ಶ್ರೀ ಶಂಕರ್ ಚಾನೆಲ್ನ ಭಜನ್ ಸಾಂಬಾರ್ ಶೋನಲ್ಲಿ ಸೆಮಿಫೈನಲಿಸ್ಟ್ ಹಾಗೂ ಜಿ ಸಂಭ್ರಮ ಹಾಗೂ ಕಾಮಿಡಿ ಗ್ರಾಂಡ್ಗಳಲ್ಲಿ ಗೆಸ್ಟ್ ಆರ್ಟಿಸ್ಟ್ ಆಗಿ ಆಯ್ಕೆ ಕೂಡ ಮಾಡಿರುತ್ತಾರೆ. ಹಲವಾರು ಪ್ರಶಸ್ತಿಗಳಿಗೂ ಭಾಜನರಾಗಿರುತ್ತಾರೆ. 2019ರಲ್ಲಿ ಕರ್ನಾಟಕ ರಾಜ್ಯೋತ್ಸವ, 2020ರಲ್ಲಿ ಕರ್ನಾಟಕ ಪ್ರತಿಭಾ ರತ್ನ ಪ್ರಶಸ್ತಿ, ಸಪ್ತ ಸಂಭ್ರಮ ಜೆಸಿ 2020 ಹಾಗೂ ಸ್ವಸ್ತಿ ಸಂಭ್ರಮ 2021 ಚಿಕ್ಕ ಪುಟ್ಟ ಮಕ್ಕಳನ್ನು ಸೇರಿಸಿಕೊಂಡು ಮಾಡ್ತಿರುವಂತಹ ಅದು ಯಕ್ಷ ಚಿಗುರು ಕಲಾತಂಡ ಅಜಯನಿಗೆ ದಯವಿಟ್ಟು ತರಬೇತಿಗೆ ಬರಬೇಕು. ಪುಟಾಣಿಗಳಿದ್ದಾರೆ ಇಲ್ಲಿ. ಹಾಗೆ ಇವರನ್ನು ಮುನ್ನಡೆಸುವಂತ ಒಬ್ಬ ನಾಯಕ ಅಜಯಮಗರು ಈ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಯಕ್ಷಗಾನದ ವಿಶೇಷವಾದಂತಹ ತರಬೇತಿಯನ್ನು ಈ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಈ ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಮಹಾತ್ಮೆಯ ಬೇರೆ ಬೇರೆ ಭಾಗಗಳನ್ನು ಯಾರುಗೊಳಿಸಿದ್ದಾರೆ. ಹಾಗೆ ಬೇರೆ ಕೃಷ್ಣಲೀಲ ಸಂಸ್ಥಾಪನೆ ಇಂತಹ ಒಂದು ಪುಸ್ತಕವನ್ನು ಕೂಡ ಆಗಿ ಅದನ್ನು ಯಶಸ್ಸು ಗಳಿಸಿದ್ದಾರೆ. ಮಕ್ಕಳು ತಾಲೂಕು ಅಗ್ರಮುಖ ಎಂಬ ಗ್ರಾಮೀಣ ಭಾಗದ ನವಯುವಕರ ಸಂಘಟನಾತ್ಮಕ ಶಕ್ತಿಯ ಯಶಸ್ಸಿಲ್ಲ ಅಜಯಮಗರು ಪೂರ ಪುಟಾಣಿಗಳನ್ನು ಒಟ್ಟುಗೂಡಿಸಿ ಹಿರಿಯರ ಮಾರ್ಗದರ್ಶನದಲ್ಲಿ ಸಾಂಸ್ಕೃತಿಕ ಮಕ್ಕಳ ವಿವೇಚನೆಯನ್ನು ತನ್ನ ಊರಿನಲ್ಲಿ ಸಂಘಟಿಸಿದ್ದ ಉತ್ತಮ ಕಲಾ ಸಂಘಟನೆಯಾಗಿ ಸಮಾಜಕ್ಕೆ ಜನವರಿಕೊಂಡು ಊರಿನ ಮತ್ತು ಜಿಲ್ಲೆಯ ಜನತೆಯ ಪ್ರೀತಿಯನ್ನು ಗಳಿಸಿದ ಈ ಸಂಘಟನೆಗೆ ಉತ್ತಮ ಶ್ರೇಯಸ್ಸನ್ನು ಬಯಸುತ್ತಾ ನಿಮಗೆ ಈ ಸಂಭ್ರಮ ಪುರಸ್ಕಾರವನ್ನು